ರಶೀದ್ ಯೂಸುಫ್ ರವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ರಶೀದ್ ಯೂಸುಫ್ ಸರ್. ಅದೇ ರೀತಿ SR ಸ್ಪೋರ್ಟ್ಸ್ ಹಾಗೂ ಇದೀಗ ತಾನೇ SR ಸ್ಟ್ರೈಕರ್ ಆಗಿ ಮರು ನಾಮಕರಣ ಹೊಂದಿದಂತಹ ಸಂಸ್ಥೆಯ ಫೌಂಡರ್, ಅದರ ಸಂಸ್ಥಾಪಕರು ಆದಂತಹ ಸಾಜಿದ್ ಉಳ್ಳಾಲ್ ಅವರುಗಳು ಕೂಡ ಈ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸಾಜಿದ್ ಉಳ್ಳಾಲ್ ರವರು. ಅದೇ ರೀತಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಆದಂತಹ ಮೊಯ್ದೀನ್ ರವರು ಕೂಡ, ಮೊಯ್ದೀನ್ ಉಳ್ಳಾಲ್ ಇವರುಗಳು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಗಳು ಆದಂತಹ ಡ್ಯಾನಿಸ್ ಗೊನ್ಸಾಲ್ವಿಸ್ ರವರು ವೇದಿಕೆಗೆ ಬಂದು ತಾವುಗಳು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೆಸರನ್ನು ಗಳಿಸಿ ನಮ್ಮ ವಿಶ್ವದಾದ್ಯಂತ ಮಾಸ್ಟರ್ಸ್ ಪಂದ್ಯಾವಳಿಯಲ್ಲಿ ಬಹಳಷ್ಟು ಪದಕಗಳನ್ನು ಗಿಟ್ಟಿಸಿ ನಮ್ಮ ರಾಜ್ಯಕ್ಕೆ ಹೆಸರನ್ನು ಗಳಿಸಿದಂತಹ ಓರ್ವ ವ್ಯಕ್ತಿಯಾಗಿದ್ದಾರೆ MC ಅಬ್ದುಲ್ ರೆಹಮಾನ್. ಅವರುಗಳು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಿದ್ದೇವೆ. MC ಅಬ್ದುಲ್ ರೆಹಮಾನ್. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಗಳು ನವನೀತ್ ರವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ನವನೀತ್ ಉಳ್ಳಾಲ್ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಉಳ್ಳಾಳ ನಗರಸಭೆಯ ಕೌನ್ಸಿಲರು, ನಮ್ಮ ನೆಚ್ಚಿನ ಮಿತ್ರರು ಆದಂತಹ ಜಬ್ಬಾರ್ ಉಳ್ಳಾಲ್ ರವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಿಲಿಕಾನ್ ಸಂಸ್ಥೆಯ ಸಹ ಮಾಲೀಕರು ಆದಂತಹ ಸುಶಾನ್ ಉಳ್ಳಾಲ್ ರವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇಮ್ರಾನ್ ಸಾಗರ್ವಾಲೆ, ಮತ್ತೋರ್ವ ಮುಖ್ಯ ಅತಿಥಿ ಇಮ್ರಾನ್ ಸಾಗರ್ವಾಲೆ, ತಾವುಗಳೆಲ್ಲಿದ್ದರೂ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಇಮ್ರಾನ್ ಸಾಗರ್ವಾಲೆ ದಯವಿಟ್ಟು ವೇದಿಕೆಗೆ ಬನ್ನಿ. ಇತರರಿದ್ದಾರೆ, ತಾವುಗಳು ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಮಿತ್ರರು, ಎಲ್ಲ ಉಳ್ಳಾಳದ ಪ್ರತಿಯೊಂದು ತಂಡಕ್ಕೂ ಅಗತ್ಯವಿರುವಂತಹ ವ್ಯಕ್ತಿಯೂ ಆದಂತಹ ಎಲ್ಲರ ನೆಚ್ಚಿನ ಸ್ನೇಹಿತರು, ಉತ್ತಮ ಕ್ರೀಡಾಪಟು ಆಗಿದ್ದಂತಹ ಇಕ್ಬಾಲ್ ಕೆನ್ರಾ ರವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇಕ್ಬಾಲ್ ಕೆನ್ರಾ, SR ಸ್ಪೋರ್ಟ್ಸ್ ಉಳ್ಳಾಳ ಅಂದ್ರೆ ಸುಮಾರು 17-18 ವರ್ಷಗಳ ಹಿಂದೆ ಒಂದು ಸಣ್ಣ ತಂಡವಾಗಿ ರೂಪುಗೊಂಡು 16-18 ವರ್ಷಗಳಿಂದ ಬಹಳಷ್ಟು ಉತ್ತಮ ರೀತಿಯ ತಂಡವಾಗಿ ಮಾರ್ಪಾಡು ಆಗಿ ಉಳ್ಳಾಳಕ್ಕೆ ಬಹಳಷ್ಟು ಹೆಸರನ್ನು ಗಳಿಸಿದಂತಹ ತಂಡವಾಗಿರುತ್ತದೆ. ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಆಟಗಾರರನ್ನು ಕೂಡ ಈ ಒಂದು ತಂಡದಲ್ಲಿ ಆಡಿಸುವಂತಹ ಪ್ರಯತ್ನ ಕೂಡ ನಮ್ಮ ತಂಡದ ಒಂದು ಹಿರಿಮೆ ಕೂಡ ಆಗಿದೆ. ಬಹಳಷ್ಟು ಟ್ರೋಫಿಯನ್ನು ಗಳಿಸುವಲ್ಲಿ ಬಹಳಷ್ಟು ಯಶಸ್ಸನ್ನು ಗಳಿಸಿದಂತಹ ತಂಡ ಕೂಡ ನಮ್ಮ SR ಸ್ಪೋರ್ಟ್ಸ್ ತಂಡವಾಗಿದೆ. ಇದು SR ಸ್ಪೋರ್ಟ್ಸ್ ತಂಡದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇದೀಗ SR ಸ್ಟ್ರೈಕರ್ಸ್ KFC ಅನ್ನುವಂತಹ ತಂಡ ನಮ್ಮ UCBಗೆ, ಉಳ್ಳಾಳ ಕ್ರಿಕೆಟ್ ಬೋರ್ಡ್ಗೆ ಬೇಕಾಗಿ ನಮ್ಮ ಒಂದು ತಂಡವನ್ನು ನಾವು ಆರಿಸಿದ್ದೇವೆ. ಆ ಒಂದು ತಂಡವನ್ನು ನಾವು ಖರೀದಿಸಿದ್ದೇವೆ. ಆ ತಂಡಕ್ಕಾಗಿ ನಾವು ಇದೀಗ ಎಲ್ಲರೂ ಒಂದು ಖುಷಿಯಿಂದಾಗಿ ಬಂದು ಜೆರ್ಸಿ ಲಾಂಚಿಂಗ್ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಹಾತೊರಿತಾ ಇದ್ದೇವೆ. ಆ ಒಂದು ಕ್ಷಣಕ್ಕಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಈಗಾಗಲೇ UCBಯ ಹಾಲಿ ಅಧ್ಯಕ್ಷರು, ನಮ್ಮೆಲ್ಲರ ಉತ್ತಮ ಮಿತ್ರರು ಆದಂತಹ ಖಲೀಲ್ ಇಬ್ರಾಹಿಂ ರವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿಯೂ SR ಸ್ಟ್ರೈಕರ್ಸ್ KFC ಇದರ ಪ್ರತಿಯೋರ್ವ ಸದಸ್ಯರ ಪರವಾಗಿಯೂ ನೆರೆದಂತಹ ನಿಮ್ಮೆಲ್ಲರ ಪರವಾಗಿಯೂ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ ಇಬ್ರಾಹಿಂ ಖಲೀಲ್ ರವರಿಗೆ. ಅದೇ ರೀತಿ UCBಯ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ KPCC ಅಲ್ಪಸಂಖ್ಯಾತ ಘಟಕದ ಮಾಜಿ ಅಧ್ಯಕ್ಷರು ಆದಂತಹ UB ಅಬ್ದುಲ್ ಸಲೀಂ ರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರುಗಳಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ.
ಅದೇ ರೀತಿ ನಮ್ಮ ಸಂಸ್ಥೆಯ ಮಾಲಕರು, ನಮ್ಮ ಈ ತಂಡದ ಮಾಲಕರು ಆದಂತಹ ತಂಡದ ಮಾಜಿ ನಾಯಕನೂ ಆಗಿದ್ದಂತಹ ಅಶ್ರಫ್ SR ಅವರುಗಳಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ರಶೀದ್ ಯೂಸುಫ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ನಮ್ಮ ಮುಖ್ಯ ಅತಿಥಿಗಳಾದಂತಹ ಡ್ಯಾನಿಸ್ ಗೊನ್ಸಾಲ್ವಿಸ್ ಅವರುಗಳು ಕೂಡ ನಮ್ಮೊಂದಿಗಿದ್ದಾರೆ. ಮುಖ್ಯ ವೇದಿಕೆಯಲ್ಲಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಭಾರತ್ ಆಟೋ ಕಾರ್ಸ್ ಇದರ ಸೇಲ್ಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದಗಳು ಖಲೀಲ್ ರವರೇ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಆದಂತಹ ಮುಹಿಯುದ್ದೀನ್ ಮೇಲಂಗಡಿ ಇವರುಗಳು ಕೂಡ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕ ಫೌಂಡರ್ ಅನ್ನಬಹುದು, ಈ ಸಂಸ್ಥೆಯ ಫೌಂಡರ್ ಅನ್ನಬಹುದು ಸಾಜಿದ್ ಉಳ್ಳಾಲ್ ರವರು ಎಲ್ಲರಿಗೂ ಪರಿಚಿತರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಖ್ಯಾತಿಯನ್ನು ಗಳಿಸಿದಂತಹ ಓರ್ವ ಉತ್ತಮ ಕ್ರೀಡಾಪಟು, ಉತ್ತಮ ಮಿಂಚಿನ ಓಟಗಾರ ಅಬ್ದುಲ್ ರೆಹಮಾನ್ MC ಇವರುಗಳು ಕೂಡ ವೇದಿಕೆಯಲ್ಲಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸಿಲಿಕಾನ್ ಇದರ ಸಹ ಮಾಲೀಕರಾದಂತಹ ಸುಶಾನ್ ಉಳ್ಳಾಲ್ ಇವರುಗಳು ಕೂಡ ಇದ್ದಾರೆ ವೇದಿಕೆಯಲ್ಲಿ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ನವನೀತ್ ಉಳ್ಳಾಲ್ ಸುಂದರಿಬಾಗ್ ಅವರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ನಮ್ಮ ಸ್ನೇಹಿತರು, ನಮ್ಮ ಕೌನ್ಸಿಲರು ಆದಂತಹ ಶ್ರೀ ಜಬ್ಬಾರ್ ಉಳ್ಳಾಲ್ ಅವರುಗಳಿಗೂ ಕೂಡ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವೀಕ್ಷಿಸ್ತಾ ಇರುವಂತಹ ತಮ್ಮ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಶರಫುದ್ದೀನ್ ರವರು ಹಾರವನ್ನು ಹಾಕುವುದರ ಮೂಲಕ ಐಡಿಯನ್ನು ಹಾಕುವುದರ ಮೂಲಕ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಇದೀಗ ಅಶ್ರಫ್ ರವರಿಗೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಶರಫುದ್ದೀನ್ ರವರು UB ಅಬ್ದುಲ್ ಸಲೀಂ ರವರಿಗೆ, ಅದೇ ರೀತಿ ರಶೀದ್ ಇವರು ಡ್ಯಾನಿಸ್ ಗೊನ್ಸಾಲ್ವಿಸ್ ರವರಿಗೆ ಕೂಡ ಪರಿಚಯಿಸ್ತಾ ಇದ್ದಾರೆ. ಅದೇ ರೀತಿ ಅಬ್ದುಲ್ ರೆಹಮಾನ್ ರವರಿಗೆ, ರಶೀದ್ ಯೂಸುಫ್ ರವರಿಗೆ, ಅದೇ ರೀತಿ ಸಾಜಿದ್ ಉಳ್ಳಾಲ್ ರವರಿಗೆ, ಸುಶಾಂತ್ ಉಳ್ಳಾಲ್ ರವರಿಗೆ, ಅದೇ ರೀತಿ ನವನೀತ್ ರವರಿಗೆ, ಮುಹಿಯುದ್ದೀನ್ ಮೇಲಂಗಡಿ ಹಾಗೂ ಅಬ್ದುಲ್ ಜಬ್ಬಾರ್ ಇವರುಗಳಿಗೆ ಈ ಒಂದು ಐಡಿಯನ್ನು ನೀಡುವುದರ ಮೂಲಕ ಅವರಿಗೆಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಶರಫುದ್ದೀನ್ ರವರೇ. ಕ್ರೀಡಾಭಿಮಾನಿಗಳ ಹಾಗೂ ನಮ್ಮ ಈ ತಂಡಕ್ಕೆ ಪ್ರೋತ್ಸಾಹಕರು ಆದಂತಹ SR ಸ್ಟ್ರೈಕರ್ಸ್ KFC ತಂಡಕ್ಕೆ ಮುಖ್ಯ ಪ್ರೋತ್ಸಾಹಕರು ಆದಂತಹ ಡ್ಯಾನಿಸ್ ಗೊನ್ಸಾಲ್ವಿಸ್ ಆಟೋ ಕಾರ್ಸ್ ಮುಖ್ಯ ಮ್ಯಾನೇಜರ್ ಆದಂತಹ ಡ್ಯಾನಿಸ್ ಗೊನ್ಸಾಲ್ವಿಸ್ ರವರು ತಮ್ಮನ್ನು ಉದ್ದೇಶಿಸಿ ಹಾಗೂ ಈ ಕ್ರೀಡೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ರಾತ್ರಿ ಮಲಗುವ ಟೈಮ್ ಆಯಿತು. ನಾನು ಗುಡ್ ಈವ್ನಿಂಗ್ ಹೇಳ್ತಾ ಇದ್ದೇನೆ, ಗುಡ್ ನೈಟ್ ಹೇಳುವ ಟೈಮ್. ಆದರೆ ಇದು ಸಂಕೇತ ಎಂತ ಅಂದರೆ, ನಾನು ನಿಮ್ಮಲ್ಲಿ ಕೇಳೋದಾದರೆ ಭಾರತ ದೇಶದ ಯಾವ ರಾಜ್ಯ ಹಗಲು ಹಾಗೂ ಇರುಳು ಡೇ ನೈಟ್ ಆಕ್ಟಿವ್ ಆಗಿರ್ತದೆ ಅಂತ ಕೇಳಿದರೆ ಯಾವ ರಾಜ್ಯ ಇರ್ಬೋದು? ಯಾವ್ದು ರಾಜ್ಯ? ನಾಟ್ ಗೋವಾ, ಇಟ್ಸ್ ಎ ಮುಂಬೈ. ಯಾಕೆ ಮುಂಬೈ ಡೇ ನೈಟಿಗೆ ಇದೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಅತಿ ಅಭಿವೃದ್ಧಿ ಹೊಂದಿದ ಒಂದು ರಾಜ್ಯ. ಅಂಥದ್ದೇ ಒಂದು ಉದಾಹರಣೆ ನಾನು ಕೊಡೋದಾದ್ರೆ ಇವತ್ತು ಮಂಗಳೂರಿನಲ್ಲಿ ಡೇ ಮತ್ತೆ ನೈಟ್ ಎರಡು ಸಹ ಒಂದೇ ರೀತಿಯಲ್ಲಿ ಇರುವಂತ ಒಂದು ನಗರ ಅಂತ ಹೇಳ್ಬೋದು, ಒಂದು ಸಿಟಿ ಅಂತ ಹೇಳ್ಬೋದು. ಯಾವ್ದು ಇರ್ಬೋದು? ಇಟ್ಸ್ ಎ ಉಳ್ಳಾಲ್. ಇಡೀ ಮಂಗಳೂರು ಇವತ್ತು ಈ ಟೈಮಲ್ಲಿ ಮಲಗಿದೆ. ಯಾಕಂದ್ರೆ ನನಗೆ
ಈ ಉಳ್ಳಾಲ ಪರಿಚಯ ಇದೆ, ಮಂಗಳೂರಿನ ಸಹ ಪರಿಚಯ ಇದೆ. ಯಾಕಂದರೆ ನನ್ನ ದೈನಂದಿನ ನನ್ನ ಡೇ ಟು ಡೇ ನನ್ನ ಡೇ ಸ್ಟಾರ್ಟ್ ಆಗುವಂಥದ್ದು ಇಡೀ ದಿನ ಮಂಗಳೂರಲ್ಲಿ. ರಾತ್ರಿ ನಾನು ಈ ಪ್ಲೇಸಿಗೆ ಬರ್ತೇನೆ, ಈ ಕಡೆ US ಅಂತ ಹೇಳ್ತಾರೆ, ಉಳ್ಳಾಲ ಸಂಕದ ಅಂಚಿಗೆ ಈ ಕಡೆ ಬರ್ತಾ ಇದ್ದೇನೆ. ನಾನು ನೋಡ್ದಾದ್ರೆ ಮಂಗಳೂರು 7 o'clock ಆಗಬೇಕಾದ್ರೆ ಯಾರು ಅಲ್ಲಿ ಹೇಳಿದ್ರು ಗೋವಾ ಆಗೆಲ್ಲ 6 ಗಂಟೆ ಆಗುವಾಗ ಶಟಲ್ ಬಂದ್ ಆಗ್ತದೆ ಎಲ್ಲ ಕಡೆ. ಬಟ್ ಅದೇ ರೀತಿ ನಮ್ಮ ಮಂಗಳೂರು ಸಿಟಿ. ಬಟ್ ಇಲ್ಲಿ ನೋಡಿದ್ರೆ ಉಳ್ಳಾಲ ಎಲ್ಲಿ ಸಾಧಿಸೋದಿಲ್ಲ, ಇಲ್ಲಿ ಮಲಗಿದೆ, ಸಿಟಿ ಡೆಡ್ ಅಂತ ಹೇಳ್ತಾರಲ್ಲ ಆ ರೀತಿ ಅಲ್ಲ, ಆಕ್ಟಿವ್ ಆಗಿದೆ. ಸೊ ಯಾವಾಗ ನಾವು ಆಕ್ಟಿವ್ ಆಗಿರ್ತೇವ ಅಂತ ಇಂಥ ಒಂದು UCB ಅಂತ ಅವರು ಪ್ರೆಸೆಂಟ್ ಮಾಡಿರುವಂಥದ್ದು ಉಳ್ಳಾಲ ಪ್ರೀಮಿಯರ್ ಲೀಗ್, ಅದರ 9ನೇ ಸೀಸನ್, 1ನೇ ಸೀಸನ್ ಅಲ್ಲ 9ನೇ ಸೀಸನ್. ಅಷ್ಟು ಇನ್ನೂ ಅದು ಕಂಟಿನ್ಯೂಷನ್ ಬರ್ಬೇಕಂತಾದ್ರೆ ನಿಮ್ಮ ಉತ್ಸಾಹ, ನೀವು ಪಡುವ ಶ್ರಮ ಅದು ಇದಕ್ಕೆ ಉದಾಹರಣೆ. ಅದೇ ರೀತಿ ಇನ್ನೊಂದು ಮಾತು ಕೇಳಲಿಕ್ಕೆ ಸಿಕ್ಕಿತ್ತು ಅದರಲ್ಲಿ, ಇಲ್ಲಿ ಈ SR ಸ್ಟ್ರೈಕರ್ಸ್ ಇದರದ್ದು ಫೌಂಡೇಶನ್ 18 years ಬ್ಯಾಕ್ ಅಂತೆ. 18 years ಬ್ಯಾಕ್ ಅದರ ಫೌಂಡರ್ ಆಗಿರುವಂಥವರು ಸಾಜಿದುಲ್ಲಾಲ್ ಸರ್. ಇವರಿಗೆ ನೀವೆಲ್ಲರೂ ಇವತ್ತು ಸೇರಿದಾದ್ರೆ ಇವರ ಪರವಾಗಿ ಇವರಿಗೆ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ನೀವು, ಜೋರಾಗಿ. ಯಾಕಂದ್ರೆ ಈ ರಾತ್ರಿ ನಾವೆಲ್ಲರೂ ಸೇರಿರುವಂಥದ್ದು SR ಸ್ಟ್ರೈಕರ್ಸ್ ಇವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ. ಸೊ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿದ್ದಾರಲ್ಲ ನನಗೆ ಪರಿಚಯದವರು, ಒಬ್ಬರಿಗೊಬ್ಬರು ನಾನು ತುಂಬ ಅವರಿಗೆ ಅವರ ಪರಿಚಯ ನನಗೆ ಇದೆ. ಇಲ್ಲಿ ಈ UPL ಇದು ಅಧ್ಯಕ್ಷರಾಗಿರುವ ಖಲೀಲ್ ಸರ್ ಇದ್ದಾರೆ, ಅವರ ಉಪಾಧ್ಯಕ್ಷರಿದ್ದಾರೆ, ಎಲ್ಲ ಈ ಎಂಥ ಗಣ್ಯ ವ್ಯಕ್ತಿಗಳು ಈ ಪ್ರೆಸೆಂಟ್ ಕ್ರಿಕೆಟ್ ಆರ್ಗನೈಸೇಷನ್ ಯಾರು ಮಾಡ್ತಾ ಇದ್ದಾರೆ, ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಇಲ್ಲಿದ್ದಾರೆ. ಅವರ ಶ್ರಮಕ್ಕೆ ನಾವೆಲ್ಲ ಇವತ್ತು ಅವರನ್ನ ಬೆಸ್ಟ್ ವಿಶಸ್ ಅಂತ ಹೇಳಲಿಕ್ಕೆ ನಾವು ಬಂದಿದ್ದೇವೆ. ಅದೇ ರೀತಿ ನನ್ನ ಮೆಚ್ಚಿನ ಸ್ನೇಹಿತ SR ಅಶ್ರಫ್ ಮತ್ತೆ ನನ್ನ ಪರಿಚಯ ಇವತ್ತಿದಲ್ಲ, ನಿಯರ್ಲಿ 20 years ಬ್ಯಾಕ್ ಇಂದ ನಾವು ಒಬ್ಬರಿಗೊಬ್ಬರು ಪರಿಚಯ ಇದ್ದಾರೆ. ಅವರಷ್ಟು ಒನ್ ಆಫ್ ದ ಬೆಸ್ಟ್ ಪರ್ಸನ್ ಅಂತ ಹೇಳ್ಬೋದು, ಸಪೋರ್ಟಿವ್ ಪರ್ಸನ್, ಜೀವಕ್ಕೆ ಜೀವ ಕೊಡುವ ಪರ್ಸನ್ ನಾನು ನನ್ನ ಕೆರಿಯರ್ನಲ್ಲಿ ನೋಡಲಿಲ್ಲ. ಒನ್ ಆಫ್ ದ ಬೆಸ್ಟ್ ಪರ್ಸನ್. ನಾನು ಪರ್ಸನಲಿ ಅವರಿಗೆ ನನಗೆ ಅವರ ಪರಿಚಯ ಇದೆ. ಇವತ್ತು ಈ ಜರ್ಸಿ ಲಾಂಚಿಂಗ್ ಸೆರೆಮನಿಗೆ ನಾವೆಲ್ಲ ಸೇರಿದ್ದೇವೆ. ಆಸ್ ಐ ಆಮ್ ಅ ವೆಲ್ ವಿಷರ್ ಆಫ್ SR ಸ್ಟ್ರೈಕರ್ಸ್, SR ಅಶ್ರಫ್ನವರದು. ಅಶ್ರಫ್, ನಿಮಗೆ, ನಿಮ್ಮ ತಂಡದವರಿಗೆ ಹಾಗೂ ಖಲೀಲ್ ಸರ್, ನೀವು ಆರ್ಗನೈಸ್ ಮಾಡುವ ಈ ಕ್ರಿಕೆಟ್ ಪಂದ್ಯಕ್ಕೆ ಅದು ಸಹ ವರ್ಲ್ಡ್ ವೈಡ್ ಇದಕ್ಕೆ ಕಂಪ್ಯಾರಿಟಿವ್ ಆಗಿ ನೀವು ಮಾಡ್ತಾ ಇದ್ದೀರಿ. ದಟ್ ಇಸ್ ಅಂದ್ರೆ ಕ್ವಾಲಿಟಿ ಕೊಡುವಂಥದ್ದು, ಕಾಂಪಿಟೇಷನ್ ಕೊಡುವಂಥದ್ದು, ನೀವು ಒಂದು ಉದಾಹರಣೆಯಾಗಿ ಎಲ್ಲರಿಗೆ ಮಾಡಿರುವಂಥ ಒಂದು ಈ ಕ್ರಿಕೆಟ್ ಕ್ರೀಡೆಯನ್ನು ನಾವೆಲ್ಲರೂ ನಿಮಗೆ ಒಳ್ಳೇದಾಗಲಿ ಅಂತ ಆಶಿಸ್ತೇವೆ. ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಶ್ರಮಕ್ಕೆ ದೇವರು 100% ಪ್ರತಿಫಲ ಕೊಟ್ಟು ಸಕ್ಸಸ್ಫುಲ್ ಆಗಲಿ. ಈ 9 ಸೀಸನ್ ಅಲ್ಲ, ಇನ್ನೂ ನಮ್ಮ ಜನರೇಷನ್ ಅವರು ಸಹ ಇದನ್ನು ಕಂಟಿನ್ಯೂ ಮಾಡುವಂಥದ್ದು ಆಗಲಿ ಅಂತ ಹೇಳಿ ಶುಭಾರೈಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಮಾತುಗಳನ್ನು ಮಾಡಿದ್ದೀರಾ, ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದಂತಹ ಅಬ್ದುಲ್ ಜಬ್ಬಾರ್ ಉಳ್ಳಾಲ್ ಇವರುಗಳು ತಮ್ಮನ್ನು ಉದ್ದೇಶಿಸಿ ಹಾಗೂ ಕ್ರೀಡೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. 1-2 ಮಾತುಗಳು. ಸ್ಟ್ರೈಕರ್ಸ್ ಮತ್ತು SR KFC ಇದರ ಜೆರ್ಸಿ ಲಾಂಚಿಂಗ್ ಸೆರೆಮನಿಗೆ ಬಂದಂತಹ ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾಪಟುಗೂ ಅಭಿನಂದಿಸ್ತಾ 1-2 ಮಾತನ್ನು ನಾನು ಹೇಳಬೇಕು ಅಂತ ಇಚ್ಛಿಸ್ತೇನೆ. ಈ ಉಳ್ಳಾಳದಲ್ಲಿ UCB ಅಧ್ಯಕ್ಷರಾದ ಖಲೀಲ್ ಅವರು ಒಂದು 2017 ಇದನ್ನು ಒಂದು ಇನಾಗ್ರೇಷನ್ ಮಾಡಿದ ಒಂದು ತಂಡವಾಗಿದೆ. ನಾವು ಅವರನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಉಳ್ಳಾಳದಲ್ಲಿ ಈಗ UCBಯಲ್ಲಿ ಒಂದು 14-16 ತಂಡ ಇದೆ, 18.
ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ UCB ಅಧ್ಯಕ್ಷರ ಒಂದು ಶ್ರಮ ಅಂತ ಹೇಳ್ಬೋದು. ನಾನು ಅದಕ್ಕಾಗಿ ಹೇಳ್ತೇನೆ, ಎಲ್ಲರೂ ನೀವು ಅವರಿಗೊಂದು ಜೋರಾದ ಒಂದು ಚಪ್ಪಾಳೆಯನ್ನು ತಟ್ಟಬೇಕು. ನಾವು ಉಳ್ಳಾಳದಲ್ಲಿ ಎಲ್ಲಿ ಬೇಕಾದರೂ ನೋಡಿ, UCB ಅಂಡರಲ್ಲಿ ಈಗ ಮ್ಯಾಚ್ ಆಗುವಾಗ ಅದಕ್ಕೆ ನಾಯಕತ್ವ, ಯುವ ನಾಯಕತ್ವ ವಹಿಸಿದಂತಹ ನಮ್ಮ ಮಿತ್ರರಾದ ಖಲೀಲ್, ಅದಕ್ಕೆ ನಮ್ಮ 2-3 ವರ್ಷದ ಅವಧಿಯಲ್ಲಿ ನಮ್ಮ UCB ಅಧ್ಯಕ್ಷರಾಗಿ UB ಸಲೀಂ ಸರ್ ಇದ್ರು. ಮೊದಲೆಲ್ಲ ಕ್ರಿಕೆಟ್ ಪಂದ್ಯಾವಳಿ ಆಗುವಾಗ ಸೆಮಿಫೈನಲ್ ಮತ್ತೆ ಫೈನಲ್ ಅಲ್ಲಿ ಯಾವತ್ತೂ ಸಹ ಗಲಾಟೆ. ಉಳ್ಳಾಳದಲ್ಲಿ ನಾವು ನೋಡುವಾಗ ಭಾರತ ಹೈಸ್ಕೂಲಲ್ಲಿ ಫಸ್ಟಿಗೆ ಹೈಯೆಸ್ಟ್ ಮ್ಯಾಚ್ ಆಗ್ತಾ ಇರೋದು ಭಾರತ ಹೈಸ್ಕೂಲಲ್ಲಿ. ಆ ಟೈಮಲ್ಲಿ ಎಲ್ಲ ದಿವಸವೂ ಗಲಾಟೆ. ಅದು 2 ತಂಡಗಳನ್ನು ಪೊಲೀಸ್ನವರು ಕರ್ಕೊಂಡು ಹೋಗಿ ಅದನ್ನು ಸರಿ ಮಾಡಿಸೋದು, ಕೇಸ್ ಆಗೋದು ಅಂತ ಒಂದು ಸಮಸ್ಯೆ ಇತ್ತು. ಈಗ ದೇವರ ದಯದಿಂದ ಉಳ್ಳಾಳ UCB ಆದ ಮೇಲೆ ಅಂಥದ್ದು ಯಾವುದೇ ಒಂದು ಸಮಸ್ಯೆ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಉಳ್ಳಾಳ ಪ್ರೀಮಿಯರ್ ಲೀಗ್, ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ತಂಡದ ಸದಸ್ಯರು. ನಾನು ಅದಕ್ಕಾಗಿ ಹೇಳಿದ್ದು, ನಮ್ದೊಂದು ಕ್ರೀಡಾಕೂಟ ನಡೆಯಬೇಕಾದರೆ ಅದಕ್ಕೊಂದು ನಾಯಕತ್ವರೊಬ್ಬರು ಬೇಕು. ಅವರ UCBಯ ಎಲ್ಲ ತಂಡದ ಸದಸ್ಯರು ಬಹಳ ಶ್ರಮ ಪಟ್ಟಿದ್ದಾರೆ. ಅದಕ್ಕಾಗಿ ನಾನು ಹೇಳಿದ್ದು, 1 ವಾರದ ಹೊಳಲು ಬೆಳಕಿನ ಒಂದು ಪಂದ್ಯಾಕೂಟಕ್ಕೆ ಬಂದಂತ ಎಲ್ಲ ಕ್ರೀಡಾಭಿಮಾನಿಗಳು ಸಪೋರ್ಟ್ ಆಗಿ ಅವರಿಗೆ ಒಳ್ಳೆಯ ಸಹಕಾರ ಮಾಡಬೇಕು. ಯಾವುದೇ ಒಂದು ಸಣ್ಣ ಪುಟ್ಟ ಯಾವುದೇ ಒಂದು ಅಂಪೈರಿಂಗ್ ನಲ್ಲಿ ಹೆಚ್ಚು ಕಮ್ಮಿ ಬರ್ಬೋದು, ಅದು ಎಂಪೈರ್ ಡಿಸಿಷನ್ ಫೈನಲ್ ಆಗಿರೋದು. ನಿನ್ನೆ ನಮ್ಮದು ಇನಾಗ್ರೇಷನ್ ಟ್ರೋಫಿ ಇನಾಗ್ರೇಷನ್ ಟೈಮಲ್ಲಿ ಸಹ ಅವರು ನಮ್ಮ ಇನ್ಸ್ಪೆಕ್ಟರ್ ಸರ್ಕಸ್ ಸರ್ ಬಾಲಕೃಷ್ಣ ಸರ್ ಹೇಳಿದರು, ಅವರದ್ದು ಜಡ್ಜಿ ಇದ್ದಾಗೆ ಎಂದ ಎಂಪೈರ್ ಅಂತ. ಅದು ಖಂಡಿತವಾಗಿಯೂ ಸತ್ಯ. ಅದಕ್ಕಾಗಿ ನಾನು ಹೇಳುದು, ನಮ್ಮಲ್ಲಿ ಬರುವ ಎಲ್ಲ ತಂಡದ ಸದಸ್ಯರು, ಇಲ್ಲಿ ಭಾಗವಹಿಸಿದವರು ಮತ್ತೆ ಇನ್ನು ಕ್ರೀಡಾಕೂಟಕ್ಕೆ ನಾಡ್ದು ಬರುವವರಿಗೆ ನಾನೊಂದು ಕಿವಿ ಮಾತು ಹೇಳುದು, ದಯವಿಟ್ಟು ಎಲ್ಲರೂ, ನಮ್ಮ ಉಳ್ಳಾಳದ ಒಂದು ಹಬ್ಬ ಆಗ್ತಾ ಇದೆ, ನೀವು ಎಲ್ಲರೂ ಕೈ ಜೋಡಿಸಬೇಕು ಒಂದು ಉತ್ತಮವಾಗಿ ಒಂದು ಪಂದ್ಯಾಕೂಟ ಆಗಲಿಕ್ಕೆ. ಇದು ನಮ್ಮ ಉಳ್ಳಾಳಕ್ಕೆ ಮಾತ್ರ ಅಲ್ಲ, ಇನ್ನೊಂದು ಫಂಕ್ಷನ್ಗೆ ನಾನು MFC ಒಂದು ಇನಾಗ್ರೇಷನ್ ಈಗ ಹೋಗಿ ಬಂದದ್ದು. ಅಲ್ಲಿ ನೋಡುವಾಗ ಎಲ್ಲ ಗಲ್ಫಿನವರು ಸಹ ಎಲ್ಲ ಆನರ್ಸ್ನವರಿದ್ದಾರೆ. ಈ ಜುಬೈಲ್ನಿಂದ ಎಷ್ಟೋ ಮಂದಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಉಳ್ಳಾಳಕ್ಕೆ. ಅದಕ್ಕಾಗಿ ನಾನು ಹೇಳುದು, ನಮ್ಮಲ್ಲಿ ಬಂದಂತಹ ಎಲ್ಲ ನಮ್ಮ ಕ್ರೀಡಾಭಿಮಾನಿಗಳು ಇದೊಂದು ಪಂದ್ಯಾಕೂಟಕ್ಕೆ ಭಾರಿ ಒಂದು ಸಹಕಾರ ಮತ್ತು ಸಹನೆಯಿಂದ ಒಂದು ಉತ್ತಮವಾಗಿ ವರ್ತಿಸಿ ಈ ಕೂಟದ ನಮ್ಮನ್ನು ಕರೆದು ವೇದಿಕೆಗೆ ನಮಗೆ ಆಗಮಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ SR ಸ್ಟ್ರೈಕರ್ನ ಈ ಟ್ರೋಫಿಯನ್ನು ಚಾಂಪಿಯನ್ ಆಗಿ ಗೆದ್ದು ಬರಲಿ ಅಂತ ಹಾರೈಸ್ತಾ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಅಬ್ದುಲ್ ಜಬ್ಬಾರ್ ಅವರು ನಮ್ಮ ಸ್ಥಳೀಯ ಕೌನ್ಸಿಲರ್ ಆಗಿದ್ದಾರೆ. ಇದೀಗ ನಾನು ಧ್ವನಿವರ್ಧಕವನ್ನು ನಮ್ಮ ಮುಖ್ಯ MC ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಮನ್ಸೂರ್ ರವರಿಗೆ ಆಂಗ್ಲ ಭಾಷೆಯಲ್ಲಿ ನಿರ್ವಹಿಸಲು ಅವರಿಗೆ ಧ್ವನಿವರ್ಧಕವನ್ನು ಹಸ್ತಾಂತರಿಸ್ತಾ ಇದ್ದೇನೆ. Thank you, Aida sir, for your wonderful words addressing the crowd, being the part of this SR Strikers. Next, I'd like to call upon our another main chief guest, Mr. Iqbal Kendra. So everybody give the big round of applause. Iqbal Kendra. ಅಸಲಿ ನಡೆದಂಥ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳು, ಹಾಗೂ ಕ್ರೀಡಾಪಟುಗಳು ಹಾಗೂ ಪ್ಲೇಯರ್ಸ್, ಕ್ರೀಡೆಯ ಅಭಿಮಾನಿಗಳು ಎಲ್ಲರೂ ಇಲ್ಲಿ ನೆರೆದಿದ್ದೀರಿ. ಲೇಟ್ ಆಗಿದೆ, ಬಟ್ ಮಾಡುವಂಥ ಜರ್ಸಿ ಲಾಂಚ್ ನಾವೆಲ್ಲರೂ ಕಾದು ನಿಂತು ನಿಮ್ಮೆಲ್ಲರ ಸಪೋರ್ಟಿಗಾಗಿ ನಾನು ಫಸ್ಟ್ ಚಪ್ಪಾಳೆ ನಿಮ್ಮೆಲ್ಲರಿಗೋಸ್ಕರ ನೀವು ಇದು ಮಾಡಿಕೊಳ್ಳಿ. ಓಕೆ, ಸೊ ಇದು ಒಂದು ಇವೆಂಟ್ ನಡೆಸಬೇಕು ಅಂತ ಹೇಳಿದರೆ ಅದರ ಹಿಂದೆ ತುಂಬ ಜನರ ಶ್ರಮ ಇರ್ತದೆ. ಆರ್ಗನೈಸರ್ಸ್, ಸ್ಪಾನ್ಸರರ್ಸ್ ಹಾಗೂ ಬರುವಂಥ ಅಭಿಮಾನಿಗಳು, ಪ್ಲೇಯರ್ಸ್, ಇದು ಎಲ್ಲರದ್ದು ಸಹ. ಸೊ ಅವರೆಲ್ಲರಿಗೆ ಸಹ ನಾನು ಮತ್ತೆ ಆರ್ಗನೈಸರ್ಸ್ಗೆ ಎಸ್ಪೆಷಲಿ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ರಾತ್ರಿ ಹಗಲು ಆಲೋಚನಾ ಶಕ್ತಿ, ಯಾರಿಗೆ ಪ್ರಾಬ್ಲಮ್ ಆಗಬಾರ್ದು, ಎಲ್ಲಿ ಏನು ಗಲಾಟೆಗಳು, ಅರೇಂಜ್ಮೆಂಟ್ಸ್, ಪ್ರತಿಯೊಂದು ವಿಷಯಗಳಲ್ಲೂ ಇದು ಅವರ ಪಾತ್ರ ಇರ್ತದೆ. ಸೊ ಹಾಗಾಗಿ ಮತ್ತು ಇನ್ನೊಂದು ನಮ್ಮ ಮಾಲೀಕರಾದ SR ಸ್ಟ್ರೈಕರ್ಸ್ ಮಾಲೀಕರಾದವರಿಗೆ ಅಭಿನಂದನೆಗಳು ಹೇಳ್ತಾನೆ. ಒಂದು ಟೀಮನ್ನು ಆಕ್ಷನ್ ಮಾಡಿ ಅವರ ಫಂಡಿಂಗನ್ನು ಮಾಡಿ ಅದನ್ನು ಒಂದು ಪ್ಲೇಯರ್ಸನ್ನು ಖರೀದಿ ಮಾಡಿ
ನಡೆಸಬೇಕು ಅಂತ ಹೇಳಿದರೆ ಅದಕ್ಕೆ ತುಂಬ ಒಂದು ಪರ್ಸ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಇಟ್ ಇಸ್ ನಾಟ್ ಅಬೌಟ್ ಬಿಸ್ನೆಸ್ ಇಲ್ಲಿ, ಇಟ್ ಈಸ್ ಅಬೌಟ್ ಪ್ಯಾಷನ್. ಕ್ರಿಕೆಟ್ ಈಸ್ ಅಬೌಟ್ ಪ್ಯಾಷನ್. ಸೊ ಹಾಗಾಗಿ ಈ ಲಾಂಚ್ ಮಾಡಲಿಕ್ಕೆ ಈ ಜರ್ಸಿ ಲಾಂಚ್ಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಅವರಿಗೆ. ಈ SR ಸ್ಟ್ರೈಕರ್ಸ್ ಅವರು ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಕಪ್ ಲಿಫ್ಟ್ ಮಾಡಲೇಬೇಕು. ಸೊ ಹಾಗಾಗಿ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಟೀಮ್. ಆ್ಯಂಡ್ ಈ ಇವೆಂಟನ್ನು UPL ಅನ್ನು ಸಕ್ಸಸ್ಫುಲ್ ಆಗಿ ನಡೆಸಿಕೊಡ್ಬೇಕು ಅಂತೇಳಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಯಾವುದೇ ಗಲಾಟೆ ಗೌಜಿ ಇಲ್ಲದ ನಡೆಸಬೇಕು. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. Thank you, Mohit sir, for your wonderful words. And next, we'll be moving on for another chief guest. The main part of this big event, and also being the part of this great pleasure to welcome our annual excellence for this jersey launching ceremony. We have thrilled and many esteemed guests tonight. We have Mr. Khalil Ibrahim, the president of UCB, to please welcome you on the mic point to speak a few words and address the crowd. Over to you. ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಆಯೋಜಿಸುವಂತಹ ಉಲ್ಲಾಲ್ ಪ್ರೀಮಿಯರ್ ಲೀಗ್ UPL ಈ ಒಂದು ಟೂರ್ನಮೆಂಟಿನ ಪೂರ್ವಭಾವಿಯಾಗಿ ನಡೆಯುವಂತಹ SR ಸ್ಟ್ರೈಕರ್ಸ್ KFC ಇವರ ಆಟಗಾರರ ಸಮವಸ್ತ್ರ ಅನಾವರಣ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ SR ಸ್ಟ್ರೈಕ್ಸ್ ಇದರ ಸಂಸ್ಥಾಪಕರಾದ ಸಾಜಿದ್ ಅವರೇ, ಅಬ್ದುಲ್ ರಹಮಾನ್ ಅವರೇ ಉತ್ತಮ ಭಾಷಣ ಮಾಡಿದರು. ಅವರು ನಮಗೆ ಗೊತ್ತಿಲ್ಲ ಹಗಲು ಮತ್ತು ರಾತ್ರಿ ಒಂದೇ ಈ ದೇಶದಲ್ಲಿ ಯಾವ ರಾಜ್ಯ ಅಂತ. ಕೆಲವರೆಲ್ಲ ಗೋವೆಯಲ್ಲಿದ್ದರು, ನಾನೆನಿಸಿದ ಕರ್ನಾಟಕ ಆಗಿರ್ಬೋದು, ಉಲ್ಲಾಲಕ್ಕೆ ಕಂಪೇರ್ ಮಾಡಿ ಹೇಳಿರ್ಬೋದು ಅಂತ ಹೇಳಿ ಅದಕ್ಕೆ ನಾನು ಕರ್ನಾಟಕ ಅಂತ ಹೇಳಿದೆ. ಕೆಲವರು ಉಲ್ಲಾಲ ಅಂತ ಹೇಳಿದರು. ಉಲ್ಲಾಲ ರಾಜ್ಯ ಅಲ್ಲ, ಉಲ್ಲಾಲ ಒಂದು ಪ್ರದೇಶ, ಕರ್ನಾಟಕ ರಾಜ್ಯದ ಒಂದು ಪ್ರದೇಶ ಉಲ್ಲಾಲ. ನಮ್ಮ ಆತ್ಮೀಯರಾದಂಥ ಡೆನಿಸ್ ಅವರೇ, ಇವರು ಭಾರತ್ ಆಟೋ ಕಾರ್ಸ್ ಕುಂಟಿಗಾನದ ಅಲ್ಲಿಯ ಸೇಲ್ಸ್ ಮ್ಯಾನೇಜರ್ ಇವರು. ಅದೇ ರೀತಿ ನಮ್ಮ ಆತ್ಮೀಯರಾದ ನವನೀತ್ ಅವರೇ, UCB ಇದರ ಉಪಾಧ್ಯಕ್ಷರಾದಂತಹ ಮೊಹಿದ್ದೀನ್ ಅವರೇ, ನಮ್ಮ ಆತ್ಮೀಯರು ನಗರಸಭಾ ಸದಸ್ಯರಾದ ಅಬ್ದುಲ್ ಜಬ್ಬಾರ್ ಅವರೇ, UCB ಉಪಾಧ್ಯಕ್ಷರಾದಂತಹ ಇಕ್ಬಾಲ್ ಅವರೇ, ಮಾಜಿ ಉಪಾಧ್ಯಕ್ಷರಾದ ಇಕ್ಬಾಲ್ ರವರೇ, ಸುಶಾನ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಸಮಯ ಬಹಳ ವಿಳಂಬವಾಗಿದೆ. ಡೆನಿಸ್ ಸರ್ ಅವರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ದಾರೆ. ಅವರಿಗೆ ಭಾಷಣ ಮಾಡಿ ಅಭ್ಯಾಸ ಇಲ್ಲ, ಭಾಷಣ ಮಾಡಲಿಕ್ಕೆ ಗೊತ್ತುಂಟು ಅವರಿಗೆ, ಸರಿಯಲ್ಲ? ಭಾಷಣ ಮಾಡುವ ಆ ಶೈಲಿ, ಆ ಮೆಥಡ್ ಫಸ್ಟಿಂದ ಲಾಸ್ಟ್ವರೆಗೆ ಹೇಗೆ ಭಾಷಣ ಮಾಡಬೇಕಂತ ಗೊತ್ತುಂಟು, ಬಟ್ ಅಭ್ಯಾಸ ಇಲ್ಲ ಅಷ್ಟೇ. ಒಳ್ಳೆ ಮಾತಾಡಿದ್ದಾರೆ. ಏನೇ ಆಗಲಿ ಶಾಸಕರು ಬರ್ತಾ ಇದ್ದಾರೆ, ಅವರಿಗಾಗಿ ಕಾಯ್ತಾ ಇದ್ದದ್ದು. ಅವರು ಹೇಳಿದರು ಒಂದು 5 ನಿಮಿಷ ಜಾಸ್ತಿ ಮಾತಾಡಿ ಅಂತ. ಅದಕ್ಕಾಗಿ ಎಲ್ಲ ವೇದಿಕೆಯಲ್ಲಿರೋ ಎಲ್ಲರ ಹೆಸರನ್ನು ಹೇಳಿದೆ ನಾನು. ಏನೇ ಆಗಲಿ UPL ಎಂದರೇ ಒಂದು ಬಹಳ ಖುಷಿ ಜನರಿಗೆ. UPL ಯಾವಾಗಲೂ ಕೇಳಿದ್ದು UPL ಯಾವಾಗ ಅಂತ. ನಾನು ಅದಕ್ಕೆ ಹೇಳಿದೆ 2 ವರ್ಷಕ್ಕೊಮ್ಮೆ ಮಾಡಿದ್ರೆ ಒಳ್ಳೆಯದಂತ. ಯಾಕೆಂದರೆ 1 ವರ್ಷ ಅಂದರೆ 1 ತಿಂಗಳು ಹೋದಾಗ ಹೋಗ್ತದೆ. ನಾವು ಯಾರ ಹತ್ರ ಹೋಗುದು ಹಣಕ್ಕೆ? ಮೊನ್ನೆಲ್ಲ ಬಂದದ್ದು ಕೇಳ್ತಾರೆ ಅವರು. ಅದಕ್ಕಾಗಿ 1 ವರ್ಷ ಬಿಟ್ಟು 1 ವರ್ಷ ಮಾಡಿದರೆ 2 ವರ್ಷ ಸಮಯ ಸಿಗ್ತದೆ. ಆಗ ಸ್ವಲ್ಪ ಲಾಂಗ್ ಆಗ್ತದೆ, ಜನರಿಗೆ ಮರೆಯುತ್ತದೆ ಅದು. ಅದಕ್ಕಾಗಿ 2 ವರ್ಷಕ್ಕೊಮ್ಮೆ ಇಂತಹ ಕಾರ್ಯಕ್ರಮ, ಇದೊಂದು ದೊಡ್ಡ ಬಜೆಟ್, ಸುಮಾರು 20-22 ಲಕ್ಷ ರೂಪಾಯಿದು ಬಜೆಟ್ ಇದು. UPL ಯಾವಾಗ ಮಾಡೋದು ಅಂತ ಕೇಳಿದರು. ಈಗ UPL ಮಾಡ್ತೇವೆ ನಾವು. ಇನ್ನು ಆ ದಿನಾಂಕದ ನಿರೀಕ್ಷೆಯಲ್ಲಿದ್ದಾರೆ ಜನರೆಲ್ಲ. ಎಲ್ಲ ಟೀಮ್ ಸೆಟ್ ಆಯಿತು, ಆಟಗಾರರು ಕೂಡ ಸೆಟ್ ಆದರು, ಐಕಾನ್ ಸೆಟ್ ಆದರು, ಜರ್ಸಿ ಲಾಂಚ್ ಹಲವಾರು ಕಡೆ ಆಯಿತು. ಇದು ನಾನು 3ನೇ ಕಾರ್ಯಕ್ರಮ ಇವತ್ತು ಬಂದದ್ದು. ಈ ವರ್ಷದ ಒಂದು ಸ್ಪೆಷಲ್ ಎಂದರೆ SR ಅಶ್ರಫ್ ನೇತೃತ್ವದ SR ಬಹಳ ಕುತೂಹಲ. SR ಅವರದ್ದು ಜರ್ಸಿ ಲಾಂಚ್ ಯಾವ ರೀತಿ ಇರ್ಬೋದು ಅಂತ. ಡಿಫರೆಂಟ್ ಆಗಿರಬೇಕು SR ಅಂದರೆ. ಅಶ್ರಫೇ ಒಂದು ಡಿಫರೆಂಟ್. ಏನಂದರೆ ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ಟೀಮಿಗೆ ಸಪೋರ್ಟ್ ಮಾಡ್ತಾರೆ ಅವರು. ಎಲ್ಲರಿಗೂ ಧನ ಸಹಾಯ ಮಾಡಿದ್ದಾರೆ. ನನಗೆ ತುಂಬ ಖುಷಿಯಾಯಿತು. ನಮಗೆ ಸ್ಪೋರ್ಟ್ಸ್ ಪ್ರಮೋಟರ್ ಬೇಕು, ನಮಗೆ ಸ್ಪೋರ್ಟ್ಸಿಗೆ
ಹೆಲ್ಪ್ ಮಾಡುವವರು ಬೇಕು ಸ್ಪೋರ್ಟ್ಸಿಗೆ. ಅದರಿಂದ ಅಶ್ರಫು ಅದರಲ್ಲಿ ಎತ್ತಿದ ಕೈಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದಾನೆ. ಏನೇ ಆಗಲಿ KFC ಕೂಡ ಅದರಲ್ಲಿ ಆ್ಯಡ್ ಆಗಿದೆ, ಸಮೀರ್ ಅವರದ್ದು. ಅವರಿಗೆ ಕ್ರಿಕೆಟ್ ಅಂದರೆ ಜೀವ. ಈಗ ಬರ್ತಾ ಇದ್ದಾರೆ, 6 ತಾರೀಕಿಗೆ ಬರ್ತಾರೆ, ಇದಕ್ಕಾಗಿ ಬರೋದವರು, ಆಯ್ತಾ. ಆದ್ದರಿಂದ KFC ಅವರು ಕೂಡ ಅದೇ ರೀತಿ ಎಲ್ಲ UPL ಕೂಡ ಟೀಮ್ ತೆಗಿತಾ ಇದ್ದಾರೆ. ಏನೇ ಆಗಲಿ ಒಳ್ಳೆಯದಾಗಲಿ, ಆಟಗಾರರೆಲ್ಲ ಚಂದವಾಗಿ ಆಡಿ ನಮ್ಮ ಉಲ್ಲಾಳದ ಗೌರವವನ್ನು ಹೆಚ್ಚಿಸಬೇಕು. ಈಗಾಗಲೇ ಅವರು ಡೆನಿಸ್ ಅವರು ಹೇಳಿದರು, ಬಾಂಬೆ ಹಗಲು ಇರಲು ಒಂದೇ ರೀತಿ ಆದರೆ ಉಲ್ಲಾಳ ಕೂಡ ಅದಕ್ಕೆ ಕಂಪೇರ್ ಮಾಡಿ ಹೇಳಿದ್ರಲ್ಲ. ಅದಕ್ಕಾಗಿ ಈ ಉಲ್ಲಾಳದ ಹೆಸರನ್ನು ಮಶೂರು ಮಾಡಬೇಕು ನೀವು, ಆ ರೀತಿಯ ಆಟ ಆಗಬೇಕು. ಈ ಸಲದ UPL ಅಲ್ಲಿ ಹಿಂದೊಂದು ಕಾಲದ ವೈಭವ ನೋಡಿ ನೀವು, ಏನೆಲ್ಲ ಪ್ರೈಸ್ ಇಟ್ಟಿದ್ದೇವೆ ಅಂತ. ನಾವು ಎಲ್ಲ ಡಿಫ್ರೆಂಟ್ ಪ್ರೈಸ್ ಇಟ್ಟಿದ್ದೇವೆ ನಿಮಗೆ. ಚೆಂದಾಗಿ ಆಡಬೇಕು, ಶಿಸ್ತುಬದ್ಧವಾಗಿ ಆಡಬೇಕು ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ UCB. Thank you, sir. Khalil Ibrahim for addressing the crowd. So next, I'd like to call upon another chief guest who has been invited with the big blow. We have Ullal Cricket Board ex-president Mr. UB Salim to please come forward and address the crowd. ಬ್ರೇಕರ್ಸ್ ಹಾಗೂ KFC ಜಂಟಿ ಮಾಲಕತ್ವದ ಉಲ್ಲಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ಈ ತಂಡದ ನೂತನ ಸಮವಸ್ತ್ರ ಅನಾವರಣಗೊಳಿಸತಕ್ಕಂಥ ಈ ಶುಭ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸನರಾಗಿರುವ SR ತಂಡದ ಮಾಲಕರಾದ ನನ್ನ ಆತ್ಮೀಯ ಮಿತ್ರರಾದ ಅಶ್ರಫ್ ರವರೇ, ಅದೇ ರೀತಿ UCBಯ ಅಧ್ಯಕ್ಷರು ನನ್ನ ಮಿತ್ರರಾದ ಖಲೀಲ್ ಇಬ್ರಾಹಿಂ ರವರೇ, UCBಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಶೀದ್ ರವರೇ, ಇನ್ನೋರ್ವ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೊಯ್ದೀನ್ ರವರೇ, ಕ್ರೀಡಾ ಪ್ರೋತ್ಸಾಹಕರಾದ ಸಾಜಿದ್ ರವರೇ, ನನ್ನ ಇನ್ನೋರ್ವ ಹಳೆ ಮಿತ್ರರಾದ ಡೆನ್ನಿಸ್ ಗೊಂಜಾಲ್ಸ್ ಅವರೇ, ಅದೇ ರೀತಿ ಇನ್ನೋರ್ವ ನಮ್ಮ ನಗರಸಭೆಯ ಸದಸ್ಯರ ಮಿತ್ರರಾದ ಜಬ್ಬಾರ್ ಉಲ್ಲಾಲ್ ಅವರೇ, ಇನ್ನೋರ್ವ ನಮ್ಮ ಸಮಾಜ ಸೇವಕರು, ಹಲವಾರು ಮಂದಿಗೆ ಸುಂದರಿಬಾಗ್ ಹಾಗೂ ಮಾಸ್ತಿಕಟ್ ಆಜಾದ್ ನಗರ್ ಪ್ರದೇಶದಲ್ಲಿ ಜನರಿಗೆ ಸಮಾಜ ಸೇವೆ ಮುಖಾಂತರ ಸಹಾಯ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದ ಸಮಾಜ ಸೇವಕರಾದ ನವನೀತ್ ಉಲ್ಲಾಲ್ ರವರೇ, ಇನ್ನೋರ್ವ ಕ್ರೀಡಾ ಪ್ರೋತ್ಸಾಹಕ ಆಲ್ಫಾ ತಂಡದ ಬೆನ್ನೆಲುಬು, ಅದೇ ರೀತಿ ಕೆನರಾ ತಂಡದ ನಿಜವಾದ ಮಾಲೀಕರು ಆಗಿರ್ತಕ್ಕಂಥ ನಮ್ಮ ಇಕ್ಬಾಲ್ ಕೆನರಾ, ಅದೇ ರೀತಿ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ ನಮ್ಮ ದಕ್ಷಿಣ ಏಷ್ಯಾ ಮಟ್ಟದಲ್ಲಿ ಅಥ್ಲೆಟ್ ಪಂದ್ಯಾಕೂಟ ಇಲ್ಲಿ ನಡೆದಿದ್ದರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂಥ ಉಲ್ಲಾಳದ ಗರಿ, ಕಿರೀಟದ ಒಂದು ಗರಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ರಹಮಾನ್ ರವರೇ, ಅದೇ ರೀತಿ ನಮ್ಮ ಅದ್ರಮಾಕರ್ ಅವರೇ, ಎಲ್ಲ ಇತರ ಈ ತಂಡದ ಸದಸ್ಯರೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಬಹುಶಃ ಬಹಳ ತಡವಾಗಿದೆ, ವಿಳಂಬವಾಗಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೂ ಒಂದು ನಿಜವಾದ ಕಾರಣ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ರಾಜಕೀಯ ಗುರುಗಳಾದ ಸನ್ಮಾನ್ಯ UT ಖಾದರ್ ಸಾಹೇಬರು ಆಗಮಿಸ್ತೇನೆ ಎನ್ನುವ ಭರವಸೆಯನ್ನ ನಮಗೆಲ್ಲರಿಗೂ ನೀಡಿದರು. ಆ ಕಾರಣಕ್ಕೋಸ್ಕರ ನಾವಿವತ್ತು ಬಹಳ ವಿಳಂಬವಾಗಿ ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಶ್ರೀಯುತ ಖಾದರ್ ಸಾಹೇಬರನ್ನ ಅನೇಕ ತಂಡದವರು ತಮ್ಮ ಜರ್ಸಿ ಅನಾವರಣಗೊಳಿಸಲು ಆಹ್ವಾನವನ್ನು ನೀಡಿದರು. ಆದರೆ ಖಾದರ್ ಸಾಹೇಬರು ಎಲ್ಲೂ ಕೂಡ ಬರ್ತೇನೆ ಎನ್ನುವ ಭರವಸೆ ನೀಡಲಿಲ್ಲ. ಕಾರಣ ಅನೇಕ ಕಾರ್ಯಕ್ರಮಗಳಿತ್ತು. ಈ ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಎಲ್ಲಿ ಹೋಗಲು ಭಾಗವಹಿಸುವುದು ಅಸಾಧ್ಯವಾಗಿರತಕ್ಕಂಥ ಸನ್ನಿವೇಶದಲ್ಲಿ ನಾನು ಮಾತು ಕೊಟ್ಟು ತಪ್ಪಿದ್ರೆ ಮತ್ತದು ತಪ್ಪಾಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಅದರಿಂದ ನೇರವಾಗಿ ಹೇಳಿದ್ದಾರೆ, ನನಗೆ ಬಂದು ತಲುಪಲಿಕ್ಕೆ ಸಾಧ್ಯವಿಲ್ಲ, ಬದಲಿಗೆ ಈ ಪಂದ್ಯಾಕೂಟದಲ್ಲಿ ಬಂದು ನಾನು ನಿಮ್ಮೊಂದಿಗೆ ಇದ್ದು ಸಹಕರಿಸ್ತೇನೆ ಎಲ್ಲ ತಂಡದವರಿಗೆ ಹೇಳಿದ್ದಾರೆ.
ಆದ್ದರಿಂದಾಗಿ ನಾವು ಖಾದರ್ ಸಾಹೇಬರನ್ನ ಬಿಟ್ಟು ಇವತ್ತು ಕಾರ್ಯಕ್ರಮ ಮಾಡೋದು ಬೇಡ. ವಿಳಂಬವಾದರೂ ಪರವಾಗಿಲ್ಲ, ಒಂದು ವೇಳೆ ಬಂದು ತಲುಪದಿದ್ರೂ ಪರವಾಗಿಲ್ಲ, ನಾವು ಖಾದರ್ ಸಾಹೇಬರನ್ನ ಆದಷ್ಟು ಹೆಚ್ಚಿನ ಮಟ್ಟಿಗೆ ಕಾದೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅನ್ನೋದು ಅಶ್ರಫ್ರವರ ಉದ್ದೇಶವಾಗಿತ್ತು. ಆ ಕಾರಣಕ್ಕೋಸ್ಕರ ನಾವು ವಿಳಂಬವಾಗಿ ಇವರು ಪ್ರಾರಂಭ ಮಾಡಿದ್ದಾರೆ. ಏನೇ ಇರಲಿ, ನಾವು ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದೇವೆ. ಅವರ ಸಹಕಾರ, ಅವರ ಆಶೀರ್ವಾದ ಸದಾ ನಮ್ಮೊಂದಿಗೆ ಇದೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಇದೆ. ನಾವಿನ್ನು ಮಾತಾಡಬೇಕಾಗಿರುವುದು ಬಹಳ ಪ್ರಮುಖವಾಗಿ SRKFC ತಂಡಕ್ಕೆ. SR ಸ್ಟ್ರೈಕರ್ಸ್ ತಂಡ, ಇದರ ನೈಜ ಮಾಲಕತ್ವ ನಮ್ಮ ಎಲ್ಲರ ಆತ್ಮೀಯ ಮಿತ್ರರು, ಉಳ್ಳಾಲದ ಕ್ರಿಕೆಟ್ ರಂಗದಲ್ಲಿ ಪೂರ್ವ ಕೊಂಡಿಯಾಗಿದ್ದುಕೊಂಡು ಎಲ್ಲರೊಂದಿಗೆ ಬೆರೆತು ಆ ಮನುಷ್ಯ ಇಲ್ಲದಿದ್ದರೆ ಎದ್ದು ಕಾಣ್ತಾ ಇತ್ತು. ಇದ್ದಾಗ ಸರ್ವರಿಗೂ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಓರ್ವ ನಮ್ಮೆಲ್ಲರ ಮಿತ್ರ ಸನ್ಮಾನ್ಯ ಶಮೀರ್ ಅವರು. ಇವತ್ತು ಅವರು ಇಲ್ಲಿ ಅನುಪಸ್ಥಿತರಿದ್ದಾರೆ, ಕಾರಣ ಅವರು ಸೌದಿ ಅರೇಬಿಯಾದಲ್ಲಿದ್ದಾರೆ. ಇದೀಗಾಗಲೇ ಅಧ್ಯಕ್ಷರು ಕೂಡ ಹೇಳಿದ್ರು ಅವರು ಬರ್ಲಿಕ್ಕಿದ್ದಾರೆ ಅಂತ ಹೇಳ್ಕೊಂಡು ನನಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಾನು ಖಂಡಿತ ಈ ಟೂರ್ನಮೆಂಟ್ಗೆ ಬರ್ತೇನೆ ಅಂತ ಹೇಳ್ಕೊಂಡು, ಏನೇ ಇದ್ರು ನಿಮ್ಮನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ನೆನಪಿಸಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ಅವರಿಗೆ ತಲುಪಿಸಬೇಕು ನಾವೆಲ್ಲರೂ. ಈಗ SR ತಂಡ ಅನೇಕ ವರ್ಷಗಳಿಂದ ಉಳ್ಳಾಲದಲ್ಲಿ ಕ್ರೀಡಾಕೂಟದಲ್ಲಿ ಮಿಂಚಿದಂಥ ತಂಡ. SR ತಂಡದ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಾನು ನೋಡ್ತಾ ಇದ್ದೇನೆ ನಮ್ಮ ಮಾಸ್ತಿಕಟ್ಟ ಪ್ರದೇಶದಲ್ಲಿ SR ತಂಡ ಎಲ್ಲಾದ್ರೂ ಮ್ಯಾಚ್ ಹೋಗ್ಲಿಕ್ಕಿದೆ ಅಂತ ಹೇಳಿದ್ರೆ ಅವತ್ತು ಬೆಳಿಗ್ಗೆ ಒಂದು ರೀತಿ ಹಬ್ಬದ ವಾತಾವರಣ. ಗೆದ್ದು ಬಂದ್ರಂತೂ ಸಂಜೆ ಹೊತ್ತಿಗೆ ಪಟಾಕಿ ಸುಡುಮದ್ದುಗಳು, ಅಶ್ರಫ್ರವರ ದರ್ಪ ಏನು, ಅವರ ಸಂಘದಲ್ಲಿರ್ತಕ್ಕಂಥ ಎಲ್ಲ ಜನರು ಯುವಕರು ಸೇರಿಕೊಂಡು ಒಂದು ರೀತಿ ಉತ್ಸವದ ವಾತಾವರಣ ಮಾಸ್ತಿಕಟ್ಟೆ ಜಂಕ್ಷನ್ನಲ್ಲಿ. ಅಲ್ಲಿ ಈ ತಂಡ ಒಂದು ವಿಶೇಷತೆ ಈ ತಂಡದಲ್ಲಿ ಗೂಡಿಸಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಉಳ್ಳಾಲದಲ್ಲಿ ವಿವಿಧ ಭಾಗಗಳಿಂದ ಒಂದೊಂದು ಎಳೆಯ ವಯಸ್ಸಿನ ಯುವಕರನ್ನ, ಪ್ರತಿಭೆಗಳನ್ನು ತಂದು ತನ್ನ ತಂಡದಲ್ಲಿ ಆಡಿಸಿ ಆಟಗಾರರನ್ನಾಗಿ ಮಾರ್ಪಡಿಸಿರ್ತಕ್ಕಂಥ ಒಂದು ಖ್ಯಾತಿ ಈ ತಂಡಕ್ಕೆ ಇದೆ. ಮತ್ತೆ ಅಶ್ರಫ್ ಹಾಗೂ ಇತರ ಎಲ್ಲ ಅದ್ರಾಮರ್ ಅವರಿಗೆ, ಸುಶಾಂತ್ ಅವರಿಗೆ, ರಿಲ್ವಾನ್ ಇನ್ನಿತರ ಎಲ್ಲ ಸದಸ್ಯರು ಇದಕ್ಕೆ ಯಾರೆಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ, ಎಲ್ರಿಗೂ ಆ ಖ್ಯಾತಿಯನ್ನ ನಿಮಗೆ ಹಂಚಿಕೊಳ್ತಕ್ಕಂಥ ಒಂದು ವಿಶೇಷವಾದ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಕ್ಕೆ SR ತಂಡ ಉಳ್ಳಾಲ್ ಪ್ರೀಮಿಯರ್ ಲೀಗ್ನಲ್ಲಿ ಭಾಗವಹಿಸಲಿಕ್ಕಿದೆ. ಈ ಪಂದ್ಯಾಕೂಟದಲ್ಲಿ ನಮ್ಗೆಲ್ರಿಗೊಂದು ಭರವಸೆ ಇದೆ. ನಾನು ಆಶಾಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. SR ತಂಡ ಈ ಪಂದ್ಯಾಕೂಟದಲ್ಲಿ ಒಂದು ಬಲಿಷ್ಠ ತಂಡವಾಗಿ ಹೊರಹೊಮ್ಮಿ ಎಲ್ಲ ಪಂದ್ಯಗಳಲ್ಲೂ ಕೂಡ ಜಯಶಾಲಿಯಾಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಆಟಗಾರರಿಗೆ ವಿಶೇಷವಾಗಿ ನಾನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಬೆಂಬಲಿಗರ ದಂಡಂತೂ SR ತಂಡಕ್ಕೆ ಕಡಿಮೆ ಇಲ್ಲ ಎನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ. ಆದರೂ ನಾವೆಲ್ಲ ಈ UCBಯ ಆಡಳಿತ ಮಂಡಳಿಯನ್ನು ಸೇರಿಸಿಕೊಂಡು, ನಾನು ವೈಯಕ್ತಿಕವಾಗಿ ಇನ್ನು ಡೆನ್ನಿಸ್ ಅವರು ಕೂಡ ಹೊಸ ಬೆಂಬಲಿಗರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ, ನವನಿತ್ರವರು ಇದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಈ SR ತಂಡಕ್ಕೆ ಖಂಡಿತವಾಗಿಯೂ ನಾವು ಬೆಂಬಲವನ್ನು ನೀಡಲಿಕ್ಕಿದ್ದೇವೆ. ಅಲ್ಲದೆ ನನಗೆ ಡೌಟ್, ಇಂತಿ ಕೂಡ ಇದರಲ್ಲಿ ಆಡ್ತಾ ಇದ್ದಾರೆ, ಕಡಪರ ಇಂತಿ ಆಲ್ಫಾ ಇದರಲ್ಲಿ ಆಡೋದಲ್ಲ. ಅದಲ್ಲದೆ ನಮ್ಮ ಐಕಾನ್ ಯಾರು ಎಲ್ಲಿದ್ದಾರೆ? ನಮ್ಮ ಫಯಾಜ್ ಅಲ್ಲ, ಫಯಾಜ್ ಅಲ್ಲಿ ಹೋಗಿ ಕೂತರು ಯಾರಿಗೆ ಕಾಣೋದಿಲ್ಲ. ಫಯಾಜ್ ಐಕಾನ್ಗಳು ಯಾವತ್ತು ಮುಂದೆ ಬಂದು ಕೂತಿರ್ಬೇಕು. ನೀವು ಯು ಆರ್ ರೆಪ್ರೆಸೆಂಟೇಟಿಂಗ್ ಯುವರ್ ಟೀಮ್ ಮೋರ್ ದನ್ ದಿ ಕ್ಯಾಪ್ಟನ್. ಆಗಿರುವಾಗ ನೀವು ಇಲ್ಲಿ ಕೂತಾಗ ಎಲ್ರಿಗೂ ನಿಮ್ಮ ಪರಿಚಯ ಸಿಗ್ತದೆ. ಮತ್ತೆ ಫಯಾಜ್ ರವರ ಬಗ್ಗೆ ಹೇಳಬೇಕಾದ್ರೆ ನಮಗೇನು ಹೆಚ್ಚಿಗೆ ಹೇಳಬೇಕಿಲ್ಲ, ಕಾರಣ ಬಹಳ ಚಿರಪರಿಚಿತರು. ರಾಜ್ಯ ಮಟ್ಟದಲ್ಲಿ ಅನೇಕ ವರ್ಷಗಳಿಂದ ಉಳ್ಳಾಲ ಹಾಗೂ ವಿವಿಧ ಭಾಗಗಳ ತಂಡಗಳಿಗೆ ಪ್ರತಿನಿಧಿಸಿರ್ತಕ್ಕಂಥ ಓರ್ವ ಬಲಿಷ್ಠ ಆಟಗಾರ. ಇವರನ್ನ ಎಲ್ಲರೂ ಹೇಳ್ತಾ ಇರೋದೇ ಇವರು ಬಾಲನ್ನ ತುಂಡು ಮಾಡಿಸ್ತಕ್ಕಂಥ ಓರ್ವ ದಾಂಡಿಗ ಅಂತ ಹೇಳ್ಕೊಂಡು, ಅಂತಹ ಬಲಿಷ್ಠ ದಾಂಡಿಗ ಅಂತ ಇವರು ಪ್ರಖ್ಯಾತನ ಪಡೆದಿರ್ತಕ್ಕಂಥ ಓರ್ವ ದಾಂಡಿಗ. ಫಯಾಜ್ ರವರು ಉತ್ತಮ ಆಲ್ರೌಂಡರ್ ಕೂಡ. ಅದೇ ರೀತಿ ವಿಕೆಟ್ ಕೀಪರ್ನಲ್ಲಿ ಅವರ ಚಾತುರ್ಯತೆಯನ್ನು ಯಾವ ರೀತಿಯಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ರೆ, ಅವರ ವಿಕೆಟ್ ಕೀಪರ್ಗೆ ಬಲಿಯಾದವರಿಗೆ ಮಾತ್ರ ಗೊತ್ತು ಇವರು ಯಾವ ರೀತಿ ಆಟಗಾರ ಅಂತ ಹೇಳ್ಕೊಂಡು. ಅವರ ಜೊತೆಯಲ್ಲಿ ಅನೇಕ ಅನುಭವಿ ಆಟಗಾರರು, ಅನ್ವರ್ ಅವರು, ಇನ್ನಿತರ ಅನೇಕ ಆಟಗಾರರು ರಾಜ್ಯ ಮಟ್ಟದಲ್ಲಿ ತಮೀಮರವರು ಕೂಡ ಅವರ ಜೊತೆಯಲ್ಲಿ
ಈ ರಾಜ್ಯ ಮಟ್ಟದಲ್ಲಿ ವಿವಿಧ ಭಾಗದಲ್ಲಿ ಬೆಂಗಳೂರು, ಮೈಸೂರು, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ನಮ್ಮ ದಾವಣಗೆರೆಯಲ್ಲ ಹೋಗಿ ಆಡಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿರತಕ್ಕಂಥವ್ರು ಆಟಗಾರ. ಆದ್ದರಿಂದಾಗಿ ನಾನು ಫಯಾಜ್ ಅವರಿಗೂ ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಆ ಇಕ್ಬಾಲ್ ರವರು ಕೂಡ ಇದ್ದಾರೆ, ಡ್ಯಾನಿ ಇಕ್ಬಾಲ್ ಈಗ ಈ ರಾಜ್ಯದಲ್ಲಿ ಅಂಪೈರ್ ಆಗಿ ಮಿಂಚುತ್ತಾ ಇದ್ದಾರೆ. ಇನ್ನು UCB ಅಧಿಕೃತವಾಗಿ ಇವರನ್ನ ರಾಜ್ಯ ಮಟ್ಟದ ಅಂಪೈರ್ ಅಂತ ಮಾಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ UCB ಅವರು ಕೇಳ್ಕೊಳ್ತಾ ಇದ್ದೇನೆ. ಹಾಗಿರುವಾಗ ನಾವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಈ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಆಯೋಜಿಸುವಂತಹ ಉಲ್ಲಾಲ್ ಪ್ರೀಮಿಯರ್ ಲೀಗ್ನಲ್ಲಿ ನವ ಚೈತನ್ಯಗಳು ಈ ಬಾರಿ ಪಾಲ್ಗೊಳ್ತಾ ಇದ್ದಾರೆ, ಎಲ್ಲರೂ ಆಡ್ತಾ ಇದ್ದಾರೆ. ಇನ್ನು ಉಲ್ಲಾಲಕ್ಕೆ ಹೊಸ ಮುಖಗಳು ಪರಿಚಯ ಆಗಬೇಕು. ಒಂದು ಒಳ್ಳೆಯ ರೀತಿಯ ನೀವು ಆಟಗಾರರಾಗಿ ಹೊರಹೊಮ್ಮಿದಾಗ ನಿಮಗೆ ರಾಜ್ಯ ಮಟ್ಟದ ಕ್ರಿಕೆಟ್ನಲ್ಲಿ ಭಾಗವಹಿಸತಕ್ಕಂಥ ಒಂದು ಅವಕಾಶ ಕೂಡ ಒದಗಿ ಬರ್ತದೆ. ಆದ್ದರಿಂದಾಗಿ ಇನ್ನು ಫಯಾಜ್ ಅಲ್ಲ, ನೆಕ್ಸ್ಟ್ ಇಯರ್ ಎಲ್ಲ ನೀವನ್ನ ಸ್ವಲ್ಪ ಹಿಂದಕ್ಕೆ ಬಂದು ಹೊಸ ಆಟಗಾರನ ತಯಾರು ಮಾಡಬೇಕು. ಅನ್ವರ್ ಅವರು, ತಮೀಮ್ರೆಲ್ಲ ತಯಾರು ಮಾಡಲಿಕ್ಕೆ ಒಂದು ಸಹಕಾರ ಮಾಡಬೇಕು. ಇದು ನೀವು ಇನ್ನೆಷ್ಟು ವರ್ಷ ಇದೇ ರೀತಿ ಹಳೆ ಅಂಬಾಸಿಡರ್ ಕಾರಾಗಿ ಆಡೋದಕ್ಕೆ ಸಾಧ್ಯ? ಇನ್ನು ಹೊಸ ಮರ್ಸಿಡೀಸ್ ಕಾರನ್ನ ಇಳಿಸಬೇಕು, ಲೇಟೆಸ್ಟ್. ಹಾಗೆ ಇಳಿಸಿ ನಮ್ಮ ಈ ಭಾಗದ ಯುವ ಆಟಗಾರರನ್ನ ರಾಜ್ಯ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ನಿಮ್ಮ ಅನುಭವದೊಂದಿಗೆ ಬೆಳೆಸೋಕೆ ನೀವೆಲ್ಲರೂ ಸಹಾಯ ಮಾಡಬೇಕು. ನಿಮಗೆಲ್ಲರಿಗೂ ಪ್ರೋತ್ಸಾಹ ಮಾಡಲಿಕ್ಕೆ ಅನೇಕ ಮಂದಿ ಇಲ್ಲಿ ವೇದಿಕೆಯಲ್ಲಿ ಕೂತಿದ್ದಾರೆ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿದ್ದಾರೆ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಭಾಗದಲ್ಲಿದ್ದಾರೆ. ಇವರೆಲ್ಲರೂ ಇಲ್ಲಿ ಇಲ್ಲ, ಆದರೆ ಅವರೆಲ್ಲರ ಬೆಂಬಲದೊಂದಿಗೆ ನೀವು ಖಂಡಿತವಾಗಿ ನನಗೆ ಭರವಸೆ ಇದೆ, ನೀವು ರಾಜ್ಯ ಮಟ್ಟಕ್ಕೆ ಒಂದು ಉತ್ತಮವಾದಂತಹ ತಂಡವನ್ನ ನಮ್ಮ ಈ ಪ್ರದೇಶದಿಂದ ನೀವು ತಯಾರು ಮಾಡ್ತೀರಿ. ನೀವು ಮಾಡಿದಾಗ ಖಂಡಿತವಾಗಿ ನಾವೆಲ್ಲರೂ ನಿಮಗೆ ಸಹಕಾರವನ್ನು ನೀಡ್ತೇವೆ ಎನ್ನುವಂಥದ್ದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೀಡುತ್ತಾ ಮುಂದಕ್ಕೆ ನಾವು ಈ ಜರ್ಸಿ ಲಾಂಚಿಂಗ್ ನೂತನ ಸಮವಸ್ತ್ರ ಬಹಳ ಜಬರ್ದಸ್ತ್ ಇವತ್ತು ಜರ್ಸಿಯನ್ನ ತಯಾರು ಮಾಡಿದ್ದಾರೆ ಅಶ್ರಫ್ ರವರು. ಇನ್ನೊಂದು ವಿಚಾರ ಬಹಳ ಇಂಪಾರ್ಟೆಂಟ್, ಬಹಳ ಅಗತ್ಯವಾದ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಶ್ರಫ್ ರವರ ತಂಡದ ಈ ಜರ್ಸಿ ಅನಾವರಣ ಕಾರ್ಯಕ್ರಮಕ್ಕೆ ಬರುವಾಗ ಖಲೀಲ್ ರವರು ನಾವು ಶ್ರೀಮಂತ ಮಾಲಕನ ತಂಡದ ಜರ್ಸಿ ಲಾಂಚಿಂಗ್ ಈಗ ಹೋಗಬೇಕು, ತಡವಾಗ್ತಾ ಇದೆ, ಅವರು ಕೈ ತಪ್ಪಿದ ನಮ್ಗೆಲ್ಲರಿಗೂ ಸಮಸ್ಯೆ, ನಾವು ಬೇಗ ಹೋಗಬೇಕಂತ. ಆದ್ದರಿಂದಾಗಿ ಶ್ರೀಮಂತ ತಂಡದ ಈ ಜರ್ಸಿ ಅನಾವರಣ ಕಾರ್ಯಕ್ರಮ ಇನ್ನು ನಾವು ಪ್ರಾರಂಭ ಮಾಡಿಕೊಳ್ಬೇಕಾಗಿದೆ. ಇನ್ನು ಕೆಲವು ಹೊತ್ತಿನಲ್ಲಿ ನಮ್ಮ ಶಾಸಕರು ಬರುವ ನಿರೀಕ್ಷೆ ಇದೆ, ಸಾಧ್ಯವಾದರೆ ಖಂಡಿತವಾಗಿ ಬರಬಹುದು. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇವತ್ತು, ಅದಲ್ಲದೆ ಶನಿವಾರ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಬಹಳ ಕಾರ್ಯಕ್ರಮಗಳ ಒತ್ತಡ ಇದೆ. ಅದೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಲ್ಲ, ಒಂದೆರಡು ತಿಂಗಳಿಗಿಂತ ಮೊದಲೇ ಅದೆಲ್ಲ ನಿಯೋಜನೆಗೊಂಡಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿದ್ದಾರೆ, ಟೈಮಿಂಗ್ ಫಿಕ್ಸ್ ಮಾಡಿದ್ದಾರೆ. ಆದ್ದರಿಂದಾಗಿ ಅವರಿರುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಅವರು ರಾಜ್ಯವನ್ನೇ ಪ್ರತಿನಿಧಿಸ್ತಕ್ಕಂಥ ಓರ್ವ ನಾಯಕ. ಆದ್ದರಿಂದಾಗಿ ಇಲ್ಲಿ ಒಂದು ವೇಳೆ ಬಾರದಿದ್ರು ನಾವೇನು ಬೇಸರ ಪಡಬೇಕಂತ ಒಂದು ಅವಶ್ಯಕತೆ ಇಲ್ಲ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅವರ ಪರಿಸ್ಥಿತಿಯನ್ನ. ಅವರನ್ನ ಕಾಯುವುದಕ್ಕೆ ಅಂತಲಿದ್ರು ನಮಗೆಲ್ಲರಿಗೂ ಗೊತ್ತಿದೆ ಎಷ್ಟು ಪಟ್ಟು ಜನ ಇದ್ರ, ಇದಕ್ಕಿಂತ 2 ಪಟ್ಟು ಜಾಸ್ತಿ ಹೆಣ್ಣು ಅಂದ್ರೆ 3 ಪಟ್ಟು ಜಾಸ್ತಿ ಜನ ಇಲ್ಲಿ ಇದ್ರು. ತಡವಾಗಿರುವುದರಿಂದಾಗಿ ಎಲ್ಲರೂ ಹೋಗಿದ್ದಾರೆ. ನಾವು ಇನ್ನು ಉಳಿದ ಎಷ್ಟು ಮಂದಿ ಅಭಿಮಾನಿಗಳಿದ್ದಾರೆ, ಇವರ ಸಮ್ಮುಖದಲ್ಲಿ ಇವರ ಸಹಕಾರದೊಂದಿಗೆ ನಾವು ಜರ್ಸಿ ಲಾಂಚಿಂಗ್ ಕಾರ್ಯಕ್ರಮವನ್ನ ಮುಗಿಸಿಬಿಡೋಣ. ಬಂದ್ರೆ ನಾವು ಭಾಗ್ಯಶಾಲಿ UT ಖಾದರ್ ಸಾಹೇಬರು ಬಂದ್ರೆ, ಇಲ್ಲದಿದ್ದರೆ ನಾವು ಎಣಿಸೋಣ, ಇನ್ನೂ ಭಾಗ್ಯಶಾಲಿ ನಾಳೆ ಬಂದು ನಮ್ಮೊಂದಿಗೆ ಇರುವವರು ಅನ್ನುವ ಒಂದು ನಿರೀಕ್ಷೆ ಇಟ್ಕೊಂಡು ನಾನು ಕಾರ್ಯಕ್ರಮವನ್ನ ಮುಂದಕ್ಕೆ ನಡೆಸಿಕೊಳ್ಳಲು ನಾವು ಇವತ್ತು ನಿರೂಪಣೆಗೆ ಬಿಟ್ಟು ಕೊಡೋದಕ್ಕೆ ಮೊದಲನೇದಾಗಿ ನನ್ನನ್ನ ಆಹ್ವಾನಿಸಿ ಇವತ್ತು ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಿತ್ರರಾದ ಅಶ್ರಫ್ ಅವರಿಗೆ, ಮತ್ತೆ ಅದ್ರಾಮಕ ಸುಶಾಂತ್ ಹಾಗೂ ನಮ್ಮ ತಂಡದ ಪ್ರತಿ ಒಬ್ಬೊಬ್ಬ ಸದಸ್ಯ ರಿಲ್ವಾನ್, ಅನ್ಸಾರ್, ಅದೇ ರೀತಿ ನಮ್ಮ ರಿಯಾಜ್, ಇನ್ನಿತರ ಮುಖ ಕಾಣ್ತಾ ಇಲ್ಲ ಎಲ್ಲ ಸದಸ್ಯರು, ದಯವಿಟ್ಟು ಯಾರ ಹೆಸರು ಇಲ್ಲ ತಿಳ್ಕೊಂಡು ಯಾರಾದ್ರೂ ಬಿಟ್ಟು ಹೋಗಿದ್ರೆ ನನಗೆ ಕ್ಷಮೆಯನ್ನ ಕೊಡಬೇಕು. ನಿಮ್ಮೆಲ್ಲರ ಸಹಕಾರದ ಇವತ್ತು ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿ ನಾನು ಈ ಕಾರ್ಯಕ್ರಮದಲ್ಲಿ SR ಸ್ಟ್ರೈಕರ್ಸ್ ಜಿಂದಾಬಾದ್ ಅಂತ ಹೇಳ್ಕೊಂಡು ನಾನು ಶುಭ ಹಾರೈಸಿದ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್. Yes, right now at this moment we'll be moving on for the jersey launching ceremony. So at this moment we have the SR strikers. We have the import team, Mr. Ashraf. Please come forward. Ashraf with the big man. Right now at this moment we have, I like to call upon the icon as well as the captain of the team. Please come forward. So
we'll be moving forward with jersey launching ceremony. So at this moment, so everybody put your hands together and give the big round of applause. So this time we coming back with jersey launching ceremony. And the team management of SR, we have such a wonderful video. Everybody put your hands together and give a big round of applause. This time for Africa. So at this moment, we have three team management by Mr. the one and only, the superhero of the team. We have Mr. Ashraf SR. So on the team management will be joining managers for this big team. So UPL. So he's gonna take the title here. People are raising their expectations. Go and feed them. This is your moment, no hesitation. Today's your day. Waka waka, eh eh. Samina mina sakalewa. This time for Africa, eh eh. Waka waka, eh eh. So once again, put your hands together and give the big round of applause. Samina mina, eh eh. Waka waka, eh eh. Samina mina sakalewa. This time for Africa. So we have the owner of SR, Mr. Ashraf SR, is receiving the jersey from the throne. So absolutely a fantastic performance. We'll be hoping for the best here. So Ashraf. So with a big round of applause, we'll be coming forward with the great ones. SR Strikers might be the champion of UPL 2025. So from 19 years of SR Strikers, 19 years of quality performance in sports and cricket. So SR this time participating in the UPL 2025. So at this moment, we have been glad to move upon with such a wonderful moment of Team SR. Yes, thank you. I request all the chief guests to please have a seat. First, I'd like to call upon the one of the terrific hero of the team from the MFC, that is one Mr. Fayaz. Please come to the stage. ತಂಡದ ಮುಖ್ಯ ಐಕಾನ್ ಆಟಗಾರರಾಗಿರ್ತಕ್ಕಂಥ ಫಯಾಜ್ MFC. So I'd like to call upon the icon of Team SR. Mr. We'll be having the coach Mr. Riaz from City Mode. So mentor we have Mr. Haidar Hussain, and another mentor we have Shamir KFC. So first I'd like to call upon Mr. Fayaz. Please come forward. So at this moment we have the star campaigner, the star cricketer of Ullal, one Mr. Fayaz. So he's receiving the jersey from our chief guest. So once again, everybody, give a big round of applause. Give me fire, give me reason, take me higher, see the champions. So it has been a great performance in this participation. So thank you, Mr. Fayaz. Next, I'd like to call upon another dashing all-rounder. One Mr. Captain, one Mr. Bowler, the all-rounder and a wonderful fielder, and also the umpiring of UCB, one Mr. Tamim Ullal. So welcoming Mr. Tamim Ullal, and also the physical director of Pandiraj Badal College, and also welcoming Tamim, the captain of the team. So welcoming you, sir. Call me freedom, just like a waving. When I get older, I will be stronger. They'll call me freedom, So just like a waving. ನಮ್ಮ ಐಕಾನ್ ಆಟಗಾರರಿಗೆ ಸಿಕ್ಕಂತಹ ಜರ್ಸಿ ನಂಬರ್ 16 ಟೆನ್ನಿಸ್ ಅವರ ಹುಟ್ಟಿದ ದಿನಾಂಕ ಕೂಡ ಆಗಿರುತ್ತದೆ. ಈ ಒಂದು ವಿಶೇಷತೆ ಕೂಡ ಈ ಸಂದರ್ಭ ನೆನಪಿಸಿಕೊಳ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಐ ಲೈಕ್ ಟು ಕಾಲ್ ಅಪಾನ್ ಮಿಸ್ಟರ್ ತಮೀಮ್, ದ ಕ್ಯಾಪ್ಟನ್ ಆಫ್ ದ ಟೀಮ್. ಎವ್ರಿಬಡಿ ಗಿವ್ ದ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನೆಕ್ಸ್ಟ್ ಐ ಲೈಕ್ ಟು ಕಾಲ್ ಅಪಾನ್ another player, one Mr. Shihab from Friends Kodi, another big hitter. ದಯವಿಟ್ಟು ಎಲ್ಲ ನನ್ನ ಆಟಗಾರರು ತಾವುಗಳು ಯೂನಿಫಾರ್ಮ್ ಮುಖಾಂತರವಾಗಿ ನಮ್ಮ ಸ್ಟೇಜ್ಗೆ ಆಗಮಿಸಬೇಕು ಜರ್ಸಿ ರಿಸೀವ್ ಮಾಡಿದ ಬಳಿಕ. ಸೊ ರೈಟ್ ನೌ ಅಟ್ ದಿಸ್ ಮೂಮೆಂಟ್ ಐ ಲೈಕ್ ಟು ಕಾಲ್ ಅಪಾನ್ ಶಿಹಾಬ್ ಫ್ರೆಂಡ್ಸ್ ಕೋಡಿ. So one of the big man, the big show and the big hero of the team. So is welcoming back on the stage. So everybody give the big round of applause. Next, I'd like to call upon Rashad from BFC.
Rashad from BFC, please come forward. reason to take you out. Rashad, BFC. So, welcoming Mr. Rashad, please come forward. Next, I'd like to call upon Naushad SWA, another young, charming player for the tournament. I'd like to call upon Naushad SWA. So, once again, welcoming you on the main stage. Receive jersey from our chief guest. Next, I'd like to call upon Mr. Shihab from SWA. Shihab. Yes, I'd like to call upon Shihab from SWA, another magnificent player having the golden quality performance in the cricket. So, Shihab, SWA. Singing songs underneath the sun. Let's rejoice in the beautiful game. And together at the end of the day, we all say, when I get older, I will be stronger. They'll call me freedom, just like a waving flag. I get older, I will be stronger. They'll call me freedom, just like a So, next, I'd like to call upon Mr. Abbas, SSB. So, Abbas, please come forward from SSB. Now wave your flag, now wave your flag, wave your flag. So, right now at this moment, so we have from the side Abbas, SSB, another a wonderful player. Once again, put your hands together, everybody, with a big round of applause. You need to encourage the crowd. You need to, your support is required till the final game of UPL. I will be stronger. Next, I'd like to call upon Mr. Marzuk BFC. Marzuk, please come forward. Mansoor from Alpha. Mansoor NM. So, I'd like to call upon Mansoor NM. So, Mansoor NM is such kind of player. He is a traditional game player, under-wicket player, known for hitting big shots, known for hitting for dashing shots. That is Mr. Mansoor. So, definitely he is having the quality performance in cricket. So, in Overham, definitely he will show the same game in the UPL. Next, I'd like to call upon Mr. Anwar. Anwar from Alpha Sports Club. So, Anwar, another main team of Alpha Sports Club, who is having the quality in the golden hands. So, Anwar is coming up from the side of SR Warriors. So, once again, put your hands together. Everybody. Next, like to call upon Mr. Marzuk. So, Marzuk from BFC. So, he's welcoming here on the main stage. So, all the chief guests joining hand with us for this wonderful moment. We have Here we go, getting smooth to the groove. Watching lovely ladies as I smooth as they move. Cause that's what they say, but I can't prove. So turn it up again and watch me move to the groove. So next I'd like to call upon Nisham to please come forward. Nisham, so we're welcoming for this big event of this session. So Nisham, the young, charming and talented player, is coming forward for the jersey launching. Shihab, our next player is coming back into the track here. Shihab, HWA, right? HWA, yes. ದಯವಿಟ್ಟು ಎಲ್ಲ ಆಟಗಾರ ಆದಷ್ಟು ಬೇಗ ಜರ್ಸಿ ಹಾಕುವ ಮುಖಾಂತರವಾಗಿ ತಾವುಗಳು ಆಗಮಿಸಬೇಕು ಮುಖ್ಯ ವೇದಿಕೆಗೆ. ವಾಲ್ಯೂಮ್. That's the way I treat the girls, kind of smooth to get that one man that you wanna be. So let me show you around what is So next I'd like to call upon Mr. Toyib. what I take completely. When I'm home, Toyib, another player from the side. I'll have a chicken with rice and lemonade. Toyib from HWA. So he's welcoming here for this big event.
me up, put me down, put my feet back on the ground. Put me up, take my heart and make me happy. Put me up, put me down, put my feet back on the ground. Have a check. Have. My heart and make me happy. Yes, thank you. And next, I'd like to call upon another player from the side, that is Mr. Nawaz. So, Nawaz, coming forward for this big event. Nawaz? Yes, Nawaz also is coming forward here. ದಯವಿಟ್ಟು ಆಟಗಾರ ಆದಷ್ಟು ಬೇಗ ಆಗಮಿಸಬೇಕು. ಸಮಯ ಬಹಳಷ್ಟು ವಿಳಂಬವಾಗಿದೆ. ತಾವುಗಳು ಆಗಮಿಸಿ ಈ ಒಂದು ಜರ್ಸಿ ಲಾಂಚಿಂಗ್ ಕಾರ್ಯಕ್ರಮ ತಾವುಗಳು ಆದಷ್ಟು ಬೇಗ ಮುಗಿಸಿಕೊಡ್ಬೇಕಾಗಿದೆ. ಸೊ ನಮ್ಮ ಈ ಪಂದ್ಯಾಟದ ಕನ್ವೀನರ್ ಆಗಿ ಅಬ್ದುಲ್ ರಹಮಾನ್ ರವರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಸೊ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ದ ಮ್ಯಾನೇಜರ್ ಮಿಸ್ಟರ್ ಇಮ್ರಾನ್, another manager Mr. Shushan, and the mentor of this tournament Shamir KFC. Shahik, another player of the team Shahik. Yes, Shahik need to come forward. Is any player pending here to receive the jersey? Is any other player is pending here to receive the jersey? Okay, thank you. So ದಯವಿಟ್ಟು ಆಟಗಾರರು ಕೂಡ ಆದಷ್ಟು ಬೇಗ ಆಗಮಿಸಬೇಕು. So we'll be stepping forward for the photo section of the players.